ನಮಸ್ಕಾರ ವೀಕ್ಷಕರೇ, ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಸಸ್ಯ ಜಾತ್ರೆ ನಮ್ಮ ಪುತ್ತೂರಿನ ಹತ್ತೂರ ಒಡೆಯ ಮಹಲಿಂಗೇಶ್ವರ ದೇವರ ದೇವಮಾರು ಗದ್ದೆಯಲ್ಲಿ ಸಂಭ್ರಮದಿಂದ ನಡೀತಾ ಇದೆ. ನಿಮ್ಮ ಕೃಷಿಗೆ ಬಾಧಿಸ್ತಾ ಇರುವಂತಹ ಕೊಳೆ ರೋಗ, ಎಲೆಚುಕ್ಕೆ ರೋಗ, ಹೀಗೆ ನಾನಾ ಕಾಯಿಲೆಗಳಿದ್ರೆ ಕೂಡ ಅವುಗಳಿಗೆ ಕೂಡ ದಿವ್ಯೌಷಧಿಯಾಗಿರುವಂತಹ ಸ್ಟಾಲ್ಗೆ ನಾನಿವತ್ತು ಬಂದಿರುವಂಥದ್ದು. ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೈಟೆಕ್ ದೋಂಟಿ ಅನ್ನೋದ್ರ ಮೂಲಕ ಫೇಮಸ್ ಆಗಿರುವಂಥದ್ದು. ಇದರ ಜೊತೆಗೇನೆ ಹೈಟೆಕ್ ಆಗಿರುವಂತಹ ಉತ್ಪನ್ನಗಳನ್ನ ಕೂಡ ನೀಡ್ತಾ ಇದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್. ನಮಸ್ತೆ. ಹಿಂದೆ ಕೂಡ ನಾವು ಮಾತನಾಡಿದ್ವಿ ಸರ್. ಅದರಿಂದಾಗಿ ತುಂಬಾ ಜನ ಗ್ರಾಹಕರಿಗೆ, ತುಂಬಾ ಕೃಷಿಕರಿಗೆ ಅನುಕೂಲ ಆಗಿದೆ ಸರ್. ಮತ್ತೆ ನಮ್ಮ ಪುತ್ತೂರಿಗೆ ಆಗಮಿಸಿದ್ದೀರಾ ಸರ್. ಹಾಗಾಗಿ ಹೇಗಿದೆ ಇಲ್ಲಿನ ಪುತ್ತೂರು? ಈ ತರ ಒಂದು ಕಾರ್ಯಕ್ರಮ ನಮ್ಮ ಸುದ್ದಿ ಟಿವಿ ಅವರು ಆರ್ಗನೈಸ್ ಮಾಡಿರೋದು ಕೃಷಿಕರಿಗೆ ಒಂದು ವರದಾನ. ಯಾಕಂದ್ರೆ ನಾನಾ ರೀತಿಯ ಕಂಪನಿಯ ಒಂದು ಉತ್ಪನ್ನಗಳು ಇಲ್ಲಿ ಲಕ್ಷಾಂತರ ಕೃಷಿಕರಿಗೆ ಮೂಡಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಿಮಗೆ ಧನ್ಯವಾದ ಹೇಳ್ತೀವಿ. ಆಮೇಲೆ ಈಗ ನೀವು ನೋಡ್ತಾ ಇರೋಂಗೆ ನಮ್ಮ ಅಡಿಕೆ ಬೆಳೆಗಾರರಿಗೆ ತುಂಬ ಮುಖ್ಯವಾದ ಸಮಸ್ಯೆ ಎಲೆ ಚುಕ್ಕಿ ರೋಗ ಹಾಗೂ ಹಳದಿ ಎಲೆ ರೋಗ. ಅದಕ್ಕೆ ನಾವೀಗ ಖುಷಿಯಿಂದ ಹೇಳಬಹುದು, ಒಂದು 2,000 ರೈತರು ಎಲೆ ಚುಕ್ಕಿ ರೋಗಕ್ಕೆ ನಮ್ಮ ಬಯೋ ಶಮನ ಅನ್ನೋ ಒಂದು ಆರ್ಗ್ಯಾನಿಕ್ ಶಿಲೀಂಧ್ರ ನಿರೋಧಕವನ್ನು ಯೂಸ್ ಮಾಡಿ ಎಲೆ ಚುಕ್ಕಿ ರೋಗ ಹಾಗೂ ಇದೇ ಔಷಧಿ ಕೊಳೆ ರೋಗಕ್ಕೂ ಉಪಯೋಗ ಆಗುತ್ತೆ. ಕೊಳೆ ರೋಗಕ್ಕೆ ನಾವು ಬೋರ್ಡೋ ಮಿಶ್ರಣವನ್ನು 3 ಸತಿ ಸಿಂಪಡಣೆ ಮಾಡಬೇಕು. ಇದು ಒಂದೇ ಸತಿ ಸಿಂಪಡಣೆ ಮಾಡಿ 150 ಇಂಚು ಮಳೆ ತನಕ ಇದು ಕೊಳೆ ರೋಗನ ನಿಯಂತ್ರಿಸುತ್ತೆ. ಹಳದಿ ಎಲೆ ರೋಗಕ್ಕೆ ಒಂದೇ ವಾರದಲ್ಲಿ ರಿಸಲ್ಟ್ ಸ್ಟಾರ್ಟ್ ಆಗಿ 3 ರಿಂದ 6 ತಿಂಗಳು ಹಳದಿ ಎಲೆ ರೋಗ ಆಗಲಿ, ಹಳದಿ ಎಲೆ ಚುಕ್ಕಿ ರೋಗ ಬರೋದಿಲ್ಲ ರೈತರಿಗೆ. ಹಾಗೆ ನಮ್ಮಲ್ಲಿ ಎಲ್ಲ ಥರ ತೆಂಗಿನ ಬೆಳೆಗಾರರಿಗೆ ಈ ಕುರುವೈ ಅಥವಾ ಈ ರೈನೋಸರಸ್ ಕೀಟದ ಸಮಸ್ಯೆ ತುಂಬ ಇದೆ. ನಮ್ಮ ಏನು ಕೀಟ ನಿರೋಧಕ ಇದೆಯಲ್ಲ, ಜಗತ್ತಲ್ಲಿ ಸಸ್ಯಗಳನ್ನು ಬಾಧಿಸುವ ಎಲ್ಲ ರೀತಿಯ ಕೀಟಗಳು ಅಂದರೆ ನಮ್ಮ ತೆಂಗಿಗೆ ಆದರೆ ರೈನಾಸರಸ್ ಕೀಟ, ರೂಟ್ ಗ್ರಬ್ಬು, ಅಡಿಕೆಗೆ ನಮ್ಮ ರೆಡ್ ಮೈಟ್ಸು, ಆಮೇಲೆ ಬಸವನ ಹುಳು, ಆಮೇಲೆ ಕೆಂಜಿಗ ಅಂತ ಒಂದು ಇರುವೆ, ಹಾಗೆ ಮೀಲಿ ಬಗ್ಸು, ಥ್ರಿಪ್ಸು, ಅಫಿಡ್ಸು, ಎಲ್ಲ ರೀತಿಯ ತರಕಾರಿ ಬೆಳೆ, ಹೂವಿನ ಬೆಳೆ, ಹಣ್ಣಿನ ಬೆಳೆ ಯಾವುದಕ್ಕೆ ಯಾವುದೇ ರೀತಿಯ ಕೀಟ ಇದ್ದರೂ ನಮ್ಮ ಬಯೋ ಬೀಟಲ್ ಶೀಲ್ಡ್ ಅನ್ನೋ ಕೀಟನಾಶಕದಿಂದ ನಾವು ಅದನ್ನು ನಿಯಂತ್ರಿಸಬಹುದು. ಇದೊಂದು ಬ್ಯಾಕ್ಟೀರಿಯಾ ತಂತ್ರಜ್ಞಾನ. ಇದನ್ನು ಒಂದು ಸತಿ ಸಿಂಪಡಿಸಿದ್ರೆ 6 ತಿಂಗಳ ತನಕ ತಿರುಗಿ ಕೀಟ ಬರೋದಿಲ್ಲ. ಇದು ರೈತರಿಗೆ ಕೆಮಿಕಲ್ 5 ರಿಂದ 10 ಸತಿ ಹೊಡೆಯೋ ಬದಲು ಒಂದೇ ಸ್ಪ್ರೇಗೆ ನಾವು ಎಲ್ಲ ಕೀಟಗಳನ್ನು ನಿಯಂತ್ರಿಸಬಹುದು. ಹಾಗೆ ನಮ್ಮಲ್ಲಿ ಬೇರೆ ಪ್ರಾಡಕ್ಟ್ಸು, ಬೇರು ಬೆಳೆಯುವಂಥ ವ್ಯಾಂಪ್ ಅಂತ ಒಂದು ಫಂಗಸ್ ಇದೆ, ಮೈಕ್ರೋರೈಸಾ ಅಂತ. ಆ ಫಂಗಸ್ಸು ಪ್ರಕೃತಿದತ್ತವಾಗಿ ಸಿಗುವಂಥ ಫಂಗಸ್ಸು. ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ಅದರಿಂದ ಏನಾಗುತ್ತೆ, ಭೂಮಿಯಲ್ಲಿ ಸಿಗುವ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು NPK, ರೈತ ಕಷ್ಟಪಟ್ಟು ಹಾಕಿರೋ ಗೊಬ್ಬರ ಮಳೆ ತೊಳ್ಕೊಂಡು ಹೊರಟೋಗುತ್ತೆ. ಇವಾಗ ಆ ಮಳೆಯಿಂದ ತೊಳ್ಕೊಂಡು ಹೋಗೋದನ್ನು ಹೆಂಗೆ ನಿಲ್ಲಿಸೋದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರಕೃತಿಯಲ್ಲಿ ಬೇರಲ್ಲಿ ಆ ಶಕ್ತಿ ಉಂಟು. ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು NPK ಅನ್ನು ಬೇರು ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ನಮ್ಮಲ್ಲಿ ವ್ಯಾಮ್ ಅಂತ ಒಂದು ಫಂಗಸ್ಸಿನ ಔಷಧಿ ಇದೆ. ಅದರಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಹಾಗೆ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ ಗುಡ್ಗ್ರೋದಲ್ಲಿ 18 ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ. ಬೇರೆ ಯಾವುದೇ ಕಂಪನಿ ಜಗತ್ತಲ್ಲಿ 5 ರಿಂದ 10 ಟೈಪ್ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಟ್ಟರೆ, ನಮ್ಮಲ್ಲಿ 18 ಟೈಪ್ ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ. ಆಮೇಲೆ ನಮ್ಮ ಬಯೋ ಫರ್ಟಿಲೈಸರ್ ಇದೆ. ಇದರಲ್ಲಿ ಒಂದು ಡ್ರಾಪಲ್ಲಿ 10,000 ಕೋಟಿ NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬರುತ್ತೆ. ಯಾವುದೇ ಕಂಪನಿ ಎರಡೂ ತಂತ್ರಜ್ಞಾನ ಕೊಡೋಕ್ಕಾಗಲ್ಲ. ಇದು ಇಡೀ ವರ್ಲ್ಡಲ್ಲಿ ನಮ್ಮ ಕಂಪನಿಯಲ್ಲಿ ಮಾತ್ರ ಸಿಗುವಂಥದ್ದು. ಸೊ ರೈತರಿಗೆ ಏನೇ ಮಾಹಿತಿ ಬೇಕಾದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9606142520 ಅಥವಾ 7259350487ಗೆ ಸಂಪರ್ಕಿಸಿ. ದೋಟಿಯಲ್ಲಿ ತುಂಬ ಕರೆಂಟ್ ಹೊಡೆದು ಅವಘಡಗಳಾಗ್ತಾ ಇದೆ. ನಮ್ಮ ಕಂಪನಿಯಲ್ಲಿ 11,000 ವೋಲ್ಟೇಜ್ ತನಕನೂ ಸೇಫ್ಟಿ ಕೊಟ್ಟಿದ್ದೀವಿ. ಸೊ ಅದರದ್ದು ಹೇಗೆ ಸೇಫ್ಟಿ ಇದೆ, ಅದನ್ನು ಹೇಗೆ ಬಳಸಬೇಕು, ಅದಕ್ಕೂ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.